ಈ ಕಾರ್ಯಕ್ರಮದ ಪ್ರಾಯೋಜಕರು ಹೋಟೆಲ್ ಮಂದಾರ ಕಾಪು. ನಮಸ್ತೆ ವೀಕ್ಷಕರೇ, ನಾನು ದಿವ್ಯಾ. ಇದು ಮಂದಾರ ಹೋಟೆಲ್ಸ್ ಕಾಪು ಪ್ರಸ್ತುತಿಪಡಿಸುವಂತಹ ಅಡುಗೆ ಕೋಣೆಯ ಹೊಸ ಹೊಸ ರೆಸಿಪಿಗಳನ್ನು ಅನಾವರಣಗೊಳಿಸುವಂತಹ ಕಾರ್ಯಕ್ರಮ ಸ್ಪಂದನಾ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಓಕೆ ವೀಕ್ಷಕರೇ, ಇವತ್ತು ನಮ್ಮೊಂದಿಗಿದ್ದಾರೆ ಅಶ್ವಿನಿ ಮೇಡಮ್ ಅವರು. ಇವತ್ತು ಏನು ಸ್ಪೆಷಲ್ ರೆಸಿಪಿಯನ್ನ ನಿಮ್ಗೋಸ್ಕರ ಮಾಡ್ತಾರೆ ಅಂತ ನಮ್ಮ ಅಶ್ವಿನಿ ಮೇಡಮ್ ಅವರನ್ನೇ ಕೇಳೋಣ. ನಮಸ್ತೆ ಅಶ್ವಿನಿ ಮೇಡಮ್ ಅವರೇ. ನಮಸ್ತೆ. ಇವತ್ತು ಯಾವ ರೆಸಿಪಿಯನ್ನ ನಮ್ಮ ವೀಕ್ಷಕರಿಗೆ ಹೇಳಿಕೊಡ್ತಾ ಇದ್ದೀರಾ? ನಾನು ಇವತ್ತು 2 ಟೀ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ. ಅಂದ್ರೆ ಟೀ ಅಂದ್ರೆ ಹಾಲು ಹಾಕಿ ಮಾಡೋದಲ್ಲ, ವಿದೌಟ್ ಮಿಲ್ಕ್ ಮಾಡುವಂತಹ 2 ರೆಸಿಪಿ. ಬನಾನಾ ಟೀ ಹಾಗೂ ಜಿಂಜರ್ ಲೆಮನ್ ಟೀ ಅನ್ನ ಮಾಡಿ ತೋರಿಸ್ತಾ ಇದ್ದೇನೆ. ಬನಾನಾ ಟೀ ಅಂದ ತಕ್ಷಣ ಹೇಗೆ ಆಗ್ಬೋದು ಅಂತ ಕ್ವಶನ್ ಮಾರ್ಕ್ ಬರ್ತಾ ಇದೆ ತಲೆಯಲ್ಲಿ. ನಮ್ಮ ವೀಕ್ಷಕರಿಗೂ ಕೂಡ ಹಾಗೆ ಆಗ್ಬೋದು. ಟೇಸ್ಟ್ ಮಾತ್ರ ನೀವೇ ಮಾಡಿ ಹೇಳ್ಬೇಕು ವೀಕ್ಷಕ. ಹೇಳ್ತೇನೆ ಹೇಗಾಗಿದೆ ಅಂತ. ಸೊ ಆಲ್ ದ ಬೆಸ್ಟ್. ಹೇಗೆ ಮಾಡ್ತೀರಾ ಅಂತ ನೋಡುವ. ಥ್ಯಾಂಕ್ ಯು. ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 2 ತುಂಡು ಸಿನಮನ್ ಸ್ಟಿಕ್ ಅಂದರೆ ಚಕ್ಕೆ, 3 ಏಲಕ್ಕಿ. ಏಲಕ್ಕಿಯನ್ನು ಸ್ವಲ್ಪ ಓಪನ್ ಮಾಡಿ ಇಟ್ಟಿದ್ದೇನೆ. 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ, ಜೋನಿ ಬೆಲ್ಲ ತಗೊಂಡಿದ್ದೇನೆ. ಜೋನಿ ಬೆಲ್ಲ ಇಲ್ಲ ಹೇಳುವವರು ಹನಿಯನ್ನು, ಜೇನುತುಪ್ಪವನ್ನು ಯೂಸ್ ಮಾಡ್ಕೊಳ್ಬಹುದು. 1 ಬಾಳೆಹಣ್ಣು ಹಣ್ಣಾಗಿದೆ. ಯಾವುದೇ ಬಾಳೆಹಣ್ಣನ್ನು ನಾವಿಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಮೊದಲಿಗೆ ನೀರನ್ನು ಬಿಸಿ ಆಗಲಿಕ್ಕೆ ಇಡುವ. ಪಾತ್ರವನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. 1 ರಿಂದ 1.5 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ಳುವ. ನೀರು ಸರಿಯಾಗಿ ಕುದಿ ಬರಲಿ. ತುಂಬಾ ಸ್ಪೆಷಲ್ ಆಗಿರುವ ಡ್ರಿಂಕ್ ಇದು. ರಿಫ್ರೆಶ್ ಫೀಲ್ ಮಾಡ್ತೀರಿ ಇದನ್ನು ಕುಡಿದ ತಕ್ಷಣ. ಆಫ್ ಆಗಿರುವ ಮೂಡ್ ಮರಳಿ ಬರ್ತದೆ. ತಲೆನೋವು, ಸುಸ್ತು, ಆಯಾಸ ಇದಕ್ಕೆಲ್ಲ ಇದು ತುಂಬಾ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳುವವರು ಈ ಡ್ರಿಂಕನ್ನು ಕುಡಿಬಹುದು. ಈಗ ನೀರು ಬಿಸಿಯಾಗಿದೆ. ಅದಕ್ಕೆ ಈ ಚಕ್ಕೆ, ಏಲಕ್ಕಿ ಹಾಗೂ ಈ ಬಾಳೆಹಣ್ಣನ್ನು ಇಡಿಯಾಗಿಯೇ ಕಟ್ ಮಾಡಿ ಹಾಕ್ತೇನೆ. ಚೆನ್ನಾಗಿ ಕುದಿ ಬರಲಿ. 3 ರಿಂದ 4 ಮಿನಿಟ್ ಕುದಿ ಬರಬೇಕಿದು. ಬಾಳೆಹಣ್ಣು ಸ್ವಲ್ಪ ಬೇಯ್ತದೆ ಅದರಲ್ಲಿ. ಬೆಲ್ಲ ಅಥವಾ ಹನಿಯನ್ನು ಸರ್ವಿಂಗ್ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ವ. ಸ್ವಲ್ಪ ತಿರುವಿ ಹಾಕ್ತೇನೆ ಬೆಂದ ಹಾಗೆ ಬಾಳೆಹಣ್ಣನ್ನು. ಬಾಳೆಹಣ್ಣಿನ ಅರೋಮಾ ಈ ಟೀಯಲ್ಲಿ ಆ್ಯಡ್ ಆಗ್ತದೆ. ಮೈಗ್ರೇನ್ ಸಮಸ್ಯೆ ಇರುವವರಿಗೂ ಈ ಟೀ ತುಂಬಾ ಒಳ್ಳೆಯದು. ಟ್ರಾವೆಲಿಂಗ್ ಟೈಮಲ್ಲಿ ಅನೀಸಿನೆಸ್ ಫೀಲ್ ಆಗುವವರು ಈ ಟೀಯನ್ನು 1 ಗ್ಲಾಸ್ನಷ್ಟು ಕುಡಿದು ಟ್ರಾವೆಲ್ ಮಾಡಿದರೆ ಆ ಅನೀಸಿನೆಸ್ ತುಂಬಾ ಕಡಿಮೆ ಆಗ್ತದೆ. ಚೆನ್ನಾಗಿ ಈಗ ಕುದಿ ಬಂದಿದೆ. ಇದನ್ನು ನಾನು ಸೋಸ್ಕೊಳ್ತೇನೆ. ಕೊನೆಯದಾಗಿ ಇದಕ್ಕೆ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಬಿಸಿ ಬಿಸಿಯಾಗಿ ಇದನ್ನು ಸರ್ವ್ ಮಾಡುವ. ತುಂಬ ಚೆನ್ನಾಗಿ ಅರೋಮಾ ಬರ್ತಾ ಇದೆ. ದಿವ್ಯಾ ಅವರೇ, ಬನಾನಾ ಟೀ ರೆಡಿ ಆಗಿದೆ.
ತುಂಬಾನೇ ಸ್ಪೆಷಲ್ ಆಗಿರುವ ರೆಸಿಪಿ. ಯಾಕೆಂದ್ರೆ ನೀವು ಮಾಡ್ತಿರ್ಬೇಕಾದ್ರೆ ನೋಡಿದೆ ನಾನು ಬಾಯ್ಲ್ ಮಾಡಿದ್ದೀರಾ, ನಾನು ಹೇಗಿರ್ಬೇಕಂತ ಅನ್ಕೊಂಡೆ. ಅದು ಬಾಯ್ಲ್ ಮಾಡಿ ಮತ್ತೆ ಅದನ್ನು ಸೋಸಿ ನಂತರ ಅದಕ್ಕೆ ಸಿನೆಮಾನ್ ಅದೆಲ್ಲ ಹಾಕಿದ್ದೀರಲ್ವಾ, ಸೊ ಅದ್ರದ್ದು ಫ್ಲೇವರ್ ಒಳ್ಳೆ ಬರ್ತಾ ಇದೆ. ನೋಡುವ ಈಗ ಟೇಸ್ಟ್ ಮಾಡಿ ಹೇಗಾಗಿದೆ. ವಾವ್, ತುಂಬಾನೇ ಚೆನ್ನಾಗಿದೆ. ಯಾಕೆಂದ್ರೆ ಅದ್ರಲ್ಲಿ ನೀವು ಬೆಲ್ಲ ಹಾಕಿದ್ದೀರಲ್ವಾ, ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತಾ ಇದೆ. ಅದು ಜೋನಿ ಬೆಲ್ಲ, ಜೋನಿ ಬೆಲ್ಲ ಹಾಕಿದ್ದೀರಲ್ವಾ, ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತಾ ಇದೆ. ಅದೇ ರೀತಿ ಅದಕ್ಕೆ ಹಾಕಿರುವಂತಹ ಚಕ್ಕೆ ಇದೆಯಲ್ಲ, ಅದು ಕೂಡ ಒಂಥರ ಟೇಸ್ಟ್ ಡಿಫ್ರೆಂಟ್ ಬರ್ತಾ ಇದೆ. ತುಂಬಾ ಖುಷಿ ಆಯ್ತು ನಂಗೆ, ತುಂಬಾ ಖುಷಿ ಆಯ್ತು. ನೀವೇ ಕುಡಿದು ಖಾಲಿ ಮಾಡಿ. ಖಂಡಿತ ಖಾಲಿ ಮಾಡ್ತೇನೆ. ನೋಡುವ ವೀಕ್ಷಕರೇ, ನೀವು ಕೂಡ ಮಾಡಿ ಈ ರೆಸಿಪಿಯನ್ನ. ತುಂಬಾನೇ ಟೇಸ್ಟ್ ಆಗಿ ಮಾಡಿದ್ದಾರೆ ನಮ್ಮ ಅಶ್ವಿನಿ ಮೇಡಮ್ ಅವರು. ಇಂತಹ ಒಂದು ಟೀ ಅನ್ನ, ಬನಾನಾ ಟೀ ಸ್ಪೆಷಲ್ ಅನ್ನ ಮಾಡಿ ಕೊಟ್ಟಿರೋದಕ್ಕೆ ತುಂಬಾನೇ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಬನಾನಾ ಟೀ ನಮ್ಮ ಅಶ್ವಿನಿ ಮೇಡಮ್ ಅವರು ಮಾಡಿದ್ರು. ಸೊ ಮಾಡಬೇಕಾದ್ರೆ ನೀವೆಲ್ಲಾದ್ರೂ ಒಂದು ಇಂಗ್ರೀಡಿಯೆಂಟ್ಸ್ ಮಿಸ್ ಆಗಿದ್ರೆ ಮತ್ತೊಂದ್ಸಲ ನೋಡ್ಕೊಂಡು ಬನ್ನಿ. ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 2 ತುಂಡು ಸಿನಮನ್ ಸ್ಟಿಕ್ ಅಂದರೆ ಚಕ್ಕೆ, 3 ಏಲಕ್ಕಿ, ಏಲಕ್ಕಿಯನ್ನು ಸ್ವಲ್ಪ ಓಪನ್ ಮಾಡಿ ಇಟ್ಟಿದ್ದೇನೆ. 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ, ಜೋನಿ ಬೆಲ್ಲ ತಗೊಂಡಿದ್ದೇನೆ. ಜೋನಿ ಬೆಲ್ಲ ಇಲ್ಲ ಹೇಳುವವರು ಹನಿಯನ್ನು, ಜೇನುತುಪ್ಪವನ್ನು ಯೂಸ್ ಮಾಡ್ಕೊಳ್ಬಹುದು. 1 ಬಾಳೆಹಣ್ಣು ಹಣ್ಣಾಗಿದೆ, ಯಾವುದೇ ಬಾಳೆಹಣ್ಣನ್ನು ನಾವಿಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಮೊದಲಿಗೆ ನೀರನ್ನು ಬಿಸಿ ಆಗಲಿಕ್ಕೆ ಇಡುವ. ಪಾತ್ರವನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. 1 ರಿಂದ 1.5 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ಳುವ. ನೀರು ಸರಿಯಾಗಿ ಕುದಿ ಬರಲಿ. ತುಂಬಾ ಸ್ಪೆಷಲ್ ಆಗಿರುವ ಡ್ರಿಂಕ್ ಇದು. ರಿಫ್ರೆಶ್ ಫೀಲ್ ಮಾಡ್ತೀರಿ ಇದನ್ನು ಕುಡಿದ ತಕ್ಷಣ. ಆಫ್ ಆಗಿರುವ ಮೂಡ್ ಮರಳಿ ಬರ್ತದೆ. ತಲೆನೋವು, ಸುಸ್ತು, ಆಯಾಸ ಇದಕ್ಕೆಲ್ಲ ಇದು ತುಂಬಾ ಒಳ್ಳೆಯದು. ಈಗ ನೀರು ಬಿಸಿಯಾಗಿದೆ. ಅದಕ್ಕೆ ಈ ಚಕ್ಕೆ, ಏಲಕ್ಕಿ ಹಾಗೂ ಈ ಬಾಳೆಹಣ್ಣನ್ನು ಇಡಿಯಾಗಿಯೇ ಕಟ್ ಮಾಡಿ ಹಾಕ್ತೇನೆ. ಚೆನ್ನಾಗಿ ಕುದಿ ಬರಲಿ. 3 ರಿಂದ 4 ಮಿನಿಟ್ ಕುದಿ ಬರಬೇಕಿದು. ಬಾಳೆಹಣ್ಣು ಸ್ವಲ್ಪ ಬೇಯ್ತದೆ. ಅದರಲ್ಲಿ ಸ್ವಲ್ಪ ತಿರುವಿ ಹಾಕ್ತೇನೆ, ಬೆಂದ ಹಾಗೆ ಬಾಳೆಹಣ್ಣನ್ನು. ಬಾಳೆಹಣ್ಣಿನ ಅರೋಮಾ ಈ ಟೀಯಲ್ಲಿ ಆ್ಯಡ್ ಆಗ್ತದೆ. ಚೆನ್ನಾಗಿ ಈಗ ಕುದಿ ಬಂದಿದೆ. ಇದನ್ನು ನಾನು ಸೋಸ್ಕೊಳ್ತೇನೆ. ಕೊನೆಯದಾಗಿ ಇದಕ್ಕೆ ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಬಿಸಿ ಬಿಸಿಯಾಗಿ ಇದನ್ನು ಸರ್ವ್ ಮಾಡುವ. ತುಂಬ ಚೆನ್ನಾಗಿ ಅರೋಮಾ ಬರ್ತಾ ಇದೆ. ಓಕೆ ವೀಕ್ಷಕರೇ, ನಮ್ಮ ಅಶ್ವಿನಿ ಮೇಡಮ್ ಅವರು ಇನ್ನೊಂದು ರೆಸಿಪಿ ಯಾವುದು ಮಾಡ್ತಾರಂತ ಅವರನ್ನೇ ಕೇಳೋಣ. ಇನ್ನೊಂದು ರೆಸಿಪಿ ಯಾವುದು ಮಾಡ್ತಾ ಇದ್ದೀರಾ ಮೇಡಮ್? ಬನಾನಾ ಟೀ ಮಾಡಿಕೊಟ್ಟೆ. ಹಾಗೆ ಇನ್ನೊಂದು ವೆಯ್ಟ್ ಲಾಸಿಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರುವಂತಹ ಇನ್ನೊಂದು ಟೀ, ಅದು ಲೆಮನ್ ಹಾಗೂ ಜಿಂಜರ್ ಟೀ ಅನ್ನ ಮಾಡಿ ತೋರಿಸ್ತೇನೆ. ಲೆಮನ್ ಹಾಗೂ ಜಿಂಜರ್ ಟೀ ಮಾಡ್ತಾ ಇದ್ರೆ ಎಲ್ಲ ವೆಯ್ಟ್ ಲಾಸ್ ಟೀಗಳನ್ನೇ ಮಾಡ್ತಾ ಇದ್ದೀರಾ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ, ಯಾರಿಗೆಲ್ಲ ವೆಯ್ಟ್ ಲಾಸ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ, ಸೊ ಈ ಎಲ್ಲ ಟೀ ಅನ್ನ ಟ್ರೈ ಮಾಡಿ ಮನೆಯಲ್ಲಿ. ಓಕೆ ವೀಕ್ಷಕರೇ, ನಮ್ಮ ಅಶ್ವಿನಿ ಮೇಡಮ್ ಅವರು ಇನ್ನೊಂದು ಟೀ ಅನ್ನ ಲೆಮನ್ ಮತ್ತೆ ಜಿಂಜರ್ ಟೀ ಅಂತ ಹೇಳಿದ್ರು, ಅದನ್ನ ಮಾಡ್ತಾರೆ. ಸೊ ಅದಕ್ಕಿಂತ ಮೊದಲು ನಾವೊಂದು ಸಣ್ಣ ವಿರಾಮ ತೆಗೆದುಕೊಳ್ಳೋಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ಹೋಟೆಲ್ ಮಂದಾರ ಕಾಪು. ವಿರಾಮದ ನಂತರ ಮಂದಾರ ಹೋಟೆಲ್ಸ್ ಕಾಪು ಪ್ರಸ್ತುತಿಪಡಿಸುವಂತಹ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ. ನಮ್ಮ ಅಶ್ವಿನಿ ಮೇಡಮ್ ಅವರು ಈಗ ಮತ್ತೊಂದು ಹೊಸ ರೆಸಿಪಿಯನ್ನ ಮಾಡ್ತಾರೆ, ಜಿಂಜರ್ ಲೆಮನ್ ಟೀ ಅಂತ ಹೇಳಿ. ಸೊ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೇನೆ. ಹೇಗೆ ಮಾಡ್ತಾರೆ ಅಂತ ನೋಡುವ. ಥ್ಯಾಂಕ್ ಯು. ಲೆಮನ್ ಜಿಂಜರ್ ಟೀ ಮಾಡಲಿಕ್ಕೆ
3 ಸ್ಲೈಸ್ ಲೆಮನ್ ಪೀಸನ್ನು ತೊಗೊಂಡಿದ್ದೇನೆ. ಇದು ಅರಶಿನ ಕೋಡು ಹಸಿಯಾಗಿದೆ. ಅರಶಿನ ಕೋಡು ಇಲ್ಲ ಹೇಳುವವರು ಅರಶಿನ ಪುಡಿಯನ್ನು ಯೂಸ್ ಮಾಡ್ಕೊಳ್ಬೋದು. 1 ಇಂಚಿನಷ್ಟು ಶುಂಠಿ, 2 ರಿಂದ 3 ಟೇಬಲ್ ಸ್ಪೂನಷ್ಟು ಜೋನಿ ಬೆಲ್ಲ. ಮೊದಲಿಗೆ ಈ ಶುಂಠಿ ಹಾಗೂ ಅರಸಿನ ಕೋಡನ್ನು ಸ್ವಲ್ಪ ಕ್ರಷ್ ಮಾಡಿಕೊಳ್ಳುವ. ಕಟ್ ಮಾಡಿಕೊಂಡು ನಾನು ಕ್ರಷ್ ಮಾಡ್ತೇನೆ. ಚೆನ್ನಾಗಿ ಅದರ ಸತ್ವವನ್ನು ಬಿಡಲಿ ಅಂತ ಕ್ರಷ್ ಮಾಡ್ಕೊಳ್ಬೇಕಷ್ಟೇ. ಇದು ಅರಶಿನ ಕೋಡು ನೋಡಿ. ಒಂದು 2 ಇಂಚಿನಷ್ಟು ಇದೆ ಇದರಲ್ಲಿ. ಫ್ರೆಶ್ ಆಗಿದೆ. ಪ್ಯಾನನ್ನು ಬಿಸಿಯಾಗಲಿಕ್ಕೆ ಇಟ್ಟು ನೀರನ್ನು ಹಾಕ್ಕೊಳ್ಳುವ. 1 ರಿಂದ 1.5 ಗ್ಲಾಸ್ನಷ್ಟು. ಅದು ಸ್ವಲ್ಪ ಬಿಸಿ ಆಗ್ತಾ ಬರುವಾಗ ಈ ಇಂಗ್ರೀಡಿಯೆಂಟ್ಸ್ಗಳನ್ನು ಆ್ಯಡ್ ಮಾಡಬೇಕು. ಈ ಟೀಗೆ ಮಿಂಟ್ ಲೀವ್ಸನ್ನು ಸಹ ಆ್ಯಡ್ ಮಾಡ್ಕೊಳ್ಬಹುದು. ಸ್ಪೆಷಲ್ ಆಗಿರುವ ಅರೋಮಾವನ್ನು ಅದು ಆ್ಯಡ್ ಮಾಡ್ತದೆ. ಲೆಮನ್ ಸ್ಲೈಸಸ್, ಗುದ್ದಿಟ್ಟಂತಹ ಶುಂಠಿ ಹಾಗೂ ಅರಶಿನ ಕೋಡು, ಚೆನ್ನಾಗಿ ಒಂದು 2 ಸರ್ತಿ ಬಾಯ್ಲ್ ಆಗಲಿ. ಬೆಲ್ಲವನ್ನು ಲಾಸ್ಟಿಗೆ ಸರ್ವಿಂಗ್ ಟೈಮಲ್ಲೇ ಆ್ಯಡ್ ಮಾಡಿಕೊಳ್ಳುವ. ಇದಕ್ಕೂ ಅಷ್ಟೇ ಜೇನುತುಪ್ಪವನ್ನು ಆ್ಯಡ್ ಮಾಡ್ಕೊಳ್ಬಹುದು ಸಿಹಿಗಾಗಿ. ಈ ಟೀ ಶೀತಕ್ಕೂ ತುಂಬಾ ಒಳ್ಳೆಯದು, ಯಾಕಂದರೆ ಇದರಲ್ಲಿ ನಾವು ಶುಂಠಿ ಹಾಗೂ ಅರಶಿನವನ್ನು ಹಾಕಿದ್ದೇವೆ. ಕುದಿ ಬರ್ತಾ ಇದೆ ಈಗ ಇದು. ಇಡೀ ಅಡುಗೆ ಮನೆ ತುಂಬ ಘಮ ಘಮ ಅಂತಿದೆ. ಈಗ ಇದನ್ನು ಸೋಸ್ಕೊಳ್ಳುವ. ನಾವು ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೇನೆ. ಕೊನೆಯದಾಗಿ ಇದಕ್ಕೆ ಬೆಲ್ಲವನ್ನು ಆ್ಯಡ್ ಮಾಡುವ. ನಿಮ್ಮ ರುಚಿಗೆ ಅನುಸಾರವಾಗಿ 2 ರಿಂದ 3 ಟೇಬಲ್ ಸ್ಪೂನ್ನಷ್ಟು. ದಿವ್ಯಾ ಅವರೇ, ಜಿಂಜರ್ ಲೆಮನ್ ಟೀ ರೆಡಿ ಆಗಿದೆ. ಟೇಸ್ಟ್ ಮಾಡಲೇಬೇಕು. ಎಸ್, ಬಿಸಿ ಇದೆ. ವಾವ್, ತುಂಬಾನೇ ಟೇಸ್ಟಿ ಆಗಿದೆ. ಇದರಲ್ಲಿ ಒಂದು ಜಿಂಜರ್ ಹಾಕಿದ್ದಾರೆ, ಮತ್ತೆ ಹಳದಿ ಕೂಡ ಹಾಕಿದ್ದೀರಿ, ಅದೇ ಲೆಮನ್ ಕೂಡ ಹಾಕಿದ್ದೀರಿ. ಇದು ಹಳದಿ ಅಂದ ತಕ್ಷಣ ಇವಾಗೆಲ್ಲ ಇಮ್ಯುನಿಟಿಗೋಸ್ಕರ ಎಲ್ಲರೂ ಇಮ್ಯುನಿಟಿ ಇಲ್ಲ ಅಂತವೇ ಹೇಳ್ತಾರೆ, ಅದಕ್ಕೋಸ್ಕರ ಔಷಧಿ ತಗೊಳ್ತಾರೆ. ಆವಾಗ ನಮ್ಗೆ ಮನೆಯಲ್ಲೇ ಈ ರೀತಿಯಾದಂತಹ ಒಂದು ಹಲ್ದಿ ಹಾಕಿಕೊಂಡು ಟೀ ಅನ್ನು ಕುಡಿದ್ರೆ ಹೆಲ್ದಿ ಕೂಡ. ಓಕೆ ವೀಕ್ಷಕರೇ, ಜಿಂಜರ್ ಲೆಮನ್ ಟೀ ಹೇಗೆ ಮಾಡಬೇಕು ಅಂತ ಎಲ್ಲಾದರೂ ನೀವು ನೋಡಿರ್ಬೇಕಾದ್ರೆ ಮಿಸ್ ಆಗಿದ್ರೆ ಮತ್ತೊಂದ್ಸಲ ನೋಡ್ಕೊಂಡು ಬನ್ನಿ. ಲೆಮನ್ ಜಿಂಜರ್ ಟೀ ಮಾಡಲಿಕ್ಕೆ 3 ಸ್ಲೈಸ್ ಲೆಮನ್ ಪೀಸನ್ನು ತಗೊಂಡಿದ್ದೇನೆ. ಇದು ಅರಶಿನ ಕೋಡು ಹಸಿಯಾಗಿದೆ.
ಅರಶಿನ ಕೋಡು ಇಲ್ಲ ಹೇಳುವವರು ಅರಶಿನ ಪುಡಿಯನ್ನು ಯೂಸ್ ಮಾಡ್ಕೊಳ್ಬೋದು. 1 ಇಂಚಿನಷ್ಟು ಶುಂಠಿ, 2 ರಿಂದ 3 ಟೇಬಲ್ ಸ್ಪೂನಷ್ಟು ಜೋನಿ ಬೆಲ್ಲ. ಮೊದಲಿಗೆ ಈ ಶುಂಠಿ ಹಾಗೂ ಅರಸಿನ ಕೋಡನ್ನು ಸ್ವಲ್ಪ ಕ್ರಷ್ ಮಾಡಿಕೊಳ್ಳುವ. ಕಟ್ ಮಾಡಿಕೊಂಡು ನಾನು ಕ್ರಷ್ ಮಾಡ್ತೇನೆ. ಚೆನ್ನಾಗಿ ಅದರ ಸತ್ವವನ್ನು ಬಿಡಲಿ ಅಂತ ಕ್ರಷ್ ಮಾಡ್ಕೊಳ್ಬೇಕಷ್ಟೇ. ಇದು ಅರಶಿನ ಕೋಡು ನೋಡಿ. ಒಂದು 2 ಇಂಚಿನಷ್ಟು ಇದೆ ಇದರಲ್ಲಿ. ಫ್ರೆಶ್ ಆಗಿದೆ. ಪ್ಯಾನನ್ನು ಬಿಸಿ ಆಗಲಿಕ್ಕಿಟ್ಟು ನೀರನ್ನು ಹಾಕ್ಕೊಳ್ಳುವ. 1 ರಿಂದ 1.5 ಗ್ಲಾಸ್ನಷ್ಟು. ಅದು ಸ್ವಲ್ಪ ಬಿಸಿ ಆಗ್ತಾ ಬರುವಾಗ ಈ ಇಂಗ್ರೀಡಿಯೆಂಟ್ಸ್ಗಳನ್ನು ಆ್ಯಡ್ ಮಾಡಬೇಕು. ಈ ಟೀಗೆ ಮಿಂಟ್ ಲೀವ್ಸನ್ನು ಸಹ ಆ್ಯಡ್ ಮಾಡ್ಕೊಳ್ಬಹುದು. ಸ್ಪೆಷಲ್ ಆಗಿರುವ ಅರೋಮಾವನ್ನು ಅದು ಆ್ಯಡ್ ಮಾಡ್ತದೆ. ಲೆಮನ್ ಸ್ಲೈಸಸ್, ಗುದ್ದಿಟ್ಟಂತಹ ಶುಂಠಿ ಹಾಗೂ ಅರಶಿನ ಕೋಡು, ಚೆನ್ನಾಗಿ ಒಂದು 2 ಸರ್ತಿ ಬಾಯ್ಲ್ ಆಗಲಿ. ಬೆಲ್ಲವನ್ನು ಲಾಸ್ಟಿಗೆ ಸರ್ವಿಂಗ್ ಟೈಮಲ್ಲಿ ಆ್ಯಡ್ ಮಾಡಿಕೊಳ್ಳುವ. ಇದಕ್ಕೂ ಅಷ್ಟೇ ಜೇನುತುಪ್ಪವನ್ನು ಆ್ಯಡ್ ಮಾಡ್ಕೊಳ್ಬಹುದು ಸಿಹಿಗಾಗಿ. ಈ ಟೀ ಶೀತಕ್ಕೂ ತುಂಬಾ ಒಳ್ಳೆಯದು, ಯಾಕಂದರೆ ಇದರಲ್ಲಿ ನಾವು ಶುಂಠಿ ಹಾಗೂ ಅರಶಿನವನ್ನು ಹಾಕಿದ್ದೇವೆ. ಕುದಿ ಬರ್ತಾ ಇದೆ ಈಗ. ಇದು ಇಡೀ ಅಡುಗೆ ಮನೆ ತುಂಬ ಘಮ ಘಮ ಅಂತಿದೆ. ಈಗ ಇದನ್ನು ಸೋಸ್ಕೊಳ್ಳುವ. ನಾವು ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೇನೆ. ಕೊನೆಯದಾಗಿ ಇದಕ್ಕೆ ಬೆಲ್ಲವನ್ನು ಆ್ಯಡ್ ಮಾಡುವ. ನಿಮ್ಮ ರುಚಿಗೆ ಅನುಸಾರವಾಗಿ 2 ರಿಂದ 3 ಟೇಬಲ್ ಸ್ಪೂನ್ನಷ್ಟು. ಓಕೆ ಅಶ್ವಿನಿ ಮೇಡಮ್ ಅವರೇ, ಇವತ್ತಿನ ಈ ಎಪಿಸೋಡಲ್ಲಿ ನೀವು ನಮಗೋಸ್ಕರ, ನಮ್ಮ ವೀಕ್ಷಕರಿಗೋಸ್ಕರ 2 ರೆಸಿಪಿಯನ್ನು ಹೇಳಿಕೊಟ್ಟಿದ್ದೀರಾ. ಅಂದರೆ ಟೀ 2 ಕೂಡ ಟೀ ಮಾಡಿದ್ದೀರಾ. ತುಂಬಾ ಟೇಸ್ಟಿ ಕೂಡ ಆಗಿತ್ತು. ತುಂಬಾ ಧನ್ಯವಾದಗಳು ನಿಮಗೆ, ಹೆಲ್ದಿ ಆಗಿರುವಂಥ ಈ ಒಂದು ನಮ್ಮ ವೀಕ್ಷಕರಿಗೆ ಹೇಳಿಕೊಟ್ಟಿರೋದಕ್ಕೆ. ಥ್ಯಾಂಕ್ ಯು. ಇದು ಮಂದಾರ ಹೋಟೆಲ್ಸ್ ಕಾಪು ಪ್ರಸ್ತುತಿಪಡಿಸುವಂತಹ ನಿಮ್ಮ ನೆಚ್ಚಿನ ಸ್ಪಂದನ ಸವಿರುಚಿ ವಿತ್ ಅಶ್ವಿನಿ ಆರ್ ಶೆಟ್ಟಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಅಶ್ವಿನಿ ಮೇಡಮ್ ಅವರು ಮಾಡಿರುವಂತಹ 2 ರೆಸಿಪಿಯನ್ನು, ಅಂದರೆ ಟೀ ರೆಸಿಪಿಯನ್ನು ನೀವು ನೋಡಿದ್ರಿ. ಮುಂದಿನ ಎಪಿಸೋಡಲ್ಲಿ ನಾನು ಮತ್ತೆ ನಮ್ಮ ಅಶ್ವಿನಿ ಮೇಡಮ್ ಅವರು ಖಂಡಿತವಾಗಿಯೂ ಬರ್ತೀವಿ ಇನ್ನು ಹೊಸ ಒಂದು ರೆಸಿಪಿ ಜೊತೆ. ಅಷ್ಟರವರೆಗೆ ನೋಡ್ತಾ ಇರಿ ಸ್ಪಂದನ ಟಿವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಹೋಟೆಲ್ ಮಂದಾರ ಕಾಪು.